ಕಾಪು ಶ್ರೀ ನಾರಾಯಣ ಗುರು ಸಂಕೀರ್ಣ ಕಟ್ಟಡಕ್ಕೆ ಸ್ಥಳಾಂತರಗೊಂಡಿರುವ ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ನ ಕಾಪು ಶಾಖೆಯ ಉದ್ಘಾಟನಾ ಕಾರ್ಯಕ್ರಮ ನಡೆಯಿತು. ಕಾಪು ಶ್ರೀ ನಾರಾಯಣ ಗುರು ಸಂಕೀರ್ಣ ಕಟ್ಟಡಕ್ಕೆ ಸ್ಥಳಾಂತರಗೊಂಡಿರುವ ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ನ ಕಾಪು ಶಾಖೆಯ ಉದ್ಘಾಟನಾ ಸಮಾರಂಭ ಸೋಮವಾರ ನಡೆಯಿತು. ಕಾಪು ಶ್ರೀ ಹೊಸಮಾರಿಗುಡಿ ದೇವಸ್ಥಾನ ಅಭಿವೃದ್ಧಿ ಸಮಿತಿ ಅಧ್ಯಕ್ಷ ವಾಸುದೇವ ಶೆಟ್ಟಿ ಅವರು ಕಾಪು ನೂತನ ಶಾಖೆಯ ಕಚೇರಿಯನ್ನ ಉದ್ಘಾಟಿಸಿ ಶುಭ ಹಾರೈಸಿದರು. ನೂತನ ಸ್ಥಳಾಂತರಿಸಿದ ಶಾಖಾ ಕಟ್ಟಡವನ್ನ ಉದ್ಘಾಟಿಸಿ ಶಾಸಕ ಲಾಲಾಜಿ ಆರ್ ಮೆಂಡಲ್ ಮಾತನಾಡಿ, ಡಾಕ್ಟರ್ ಎಂಎನ್ ರಾಜೇಂದ್ರ ಕುಮಾರ್ ಅವರ ನೇತೃತ್ವದಲ್ಲಿ ಎಸ್ಎಸ್ಸಿಡಿಸಿಸಿ ಬ್ಯಾಂಕ್ ರಾಜ್ಯದಲ್ಲಿಯೇ ಮುಂಚೂಣಿಯಲ್ಲಿರುವ ಬ್ಯಾಂಕ್ ಆಗಿ ಮೂಡಿಬಂದಿದೆ. ಸ್ವಸಹಾಯ ಗುಂಪುಗಳ ಮೂಲಕವೂ ಮಹಿಳೆಯರಲ್ಲಿ ಆರ್ಥಿಕ ಜಾಗೃತಿಗೆ ಕಾರಣವಾಗಿದೆ ಎಂದಿದ್ದಾರೆ. 106 ಬ್ಯಾಂಕ್ಗಳನ್ನು ಹೊಂದಿದಂತ 106 ವರ್ಷಗಳಿಂದ 105 ಬ್ಯಾಂಕ್ ನಾಟ್ ಔಟ್ ಬ್ಯಾಂಕ್ಸ್ಗಳನ್ನಾಗಿ ಈಗಾಗಲೇ 105 ಶಾಖೆಗಳು ಹೊಂದಿದ್ದಾರೆ. ಬಹುಶಃ ಈ ಜಿಲ್ಲೆಯಲ್ಲಿ ಇದೊಂದು ಕ್ರಾಂತಿ ಅಂತ ಹೇಳ್ಬೋದು. ಯಾಕಂದರೆ ಸಹಕಾರಿ ಕ್ಷೇತ್ರದ ತತ್ವ ಕೂಡ ಹಾಗೆ ಪರಸ್ಪರ ಸಹಕಾರ ಕೊಡುವಂಥದ್ದೇ ಒಂದು ಅದರ ಸೇವಾ ಮನೋಭಾವ. ನನ್ನ ಪ್ರಕಾರ ಹಣ ಯಾವಾಗಲೂ ಹೇಳ್ತಾನೆ, ನೀನು ಒಂದು ಮಾಡು ನಾನು 10 ಮಾಡುವೆ ಅಂತೇಳಿ. ಬಹುಶಃ ಬ್ಯಾಂಕಿನ ಈ ಒಂದು ಸಾಧನೆ ಕೂಡ ಅವರು ಆರಂಭದಲ್ಲಿ ಅವರು ಅಧ್ಯಕ್ಷತನ ಪಡ್ಕೊಳ್ಳುವಾಗ ಎಷ್ಟು ಅಲ್ಲಿ ಡಿಪಾಸಿಟ್ ಇತ್ತು, ಠೇವಣಿ ಇತ್ತು ಅಥವಾ ಸಾಲ ಸೌಲಭ್ಯ ಕೊಟ್ಟಿದ್ರಿ, ಈಗ ಡಬಲ್ ತ್ರಿಬಲ್ ಆಗಿದೆ. ಆ ರೀತಿಯ ಒಂದು ಇಷ್ಟು ವೇಗವಾಗಿ ಬೆಳೆದಂಥ ಬ್ಯಾಂಕ್ ನನ್ನ ಅನಿಸಿಕೆ ಪ್ರಕಾರ ಜಿಲ್ಲೆಯಲ್ಲಿ ಬೇರೆ ಯಾವ್ದು ಬ್ಯಾಂಕ್ ಇಲ್ಲ. ಉದ್ಘಾಟನಾ ಸಮಾರಂಭದ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದ ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ನ ಅಧ್ಯಕ್ಷ ಡಾಕ್ಟರ್ ಎಂಎನ್ ರಾಜೇಂದ್ರ ಕುಮಾರ್, ಸಹಕಾರ ಸಂಸ್ಥೆಗಳು ಜನಸ್ನೇಹಿಯಾಗಿ ನೀಡುತ್ತಾ ಬರುತ್ತಿರುವ ಸೇವೆಯಿಂದಾಗಿಯೇ ಜನರ ಬ್ಯಾಂಕ್ ಆಗಿ ಪರಿವರ್ತನೆಯಾಗಿದೆ. 106 ವರ್ಷವನ್ನ ಪೂರೈಸಿರುವ ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ಪ್ರಸ್ತುತ 105 ಶಾಖೆಗಳೊಂದಿಗೆ ಯಶಸ್ವಿಯಾಗಿ ಕಾರ್ಯನಿರ್ವಹಿಸ್ತಾ ಇದೆ. ಹೆಚ್ಚುವರಿಯಾಗಿ 10 ಶಾಖೆಗಳಿಗೆ ಬೇಡಿಕೆ ಇದ್ದು ಶೀಘ್ರದಲ್ಲಿ ಸುಸಜ್ಜಿತ ವ್ಯವಸ್ಥೆಯೊಂದಿಗೆ ಹೊಸ ಶಾಖೆಯನ್ನ ತೆರೆಯಲು ಯೋಜನೆ ರೂಪಿಸಲಾಗುತ್ತಿದೆ ಎಂದು ಹೇಳಿದ್ದಾರೆ. ಯಾರು ಒಬ್ಬ ಒಂದು ಸರ್ಕಾರದಿಂದ ಸಹಕಾರ ಬ್ಯಾಂಕಿಗೆ ಇವತ್ತಿನವರೆಗೆ 1 ರೂಪಾಯಿ ಕೊಟ್ಟದಿಲ್ಲ. ಇದು ಪ್ರಜಾಪ್ರಭುತ್ವದ ಅಡಿಯಲ್ಲಿ ಜನರಿಗಾಗಿ ನಡೆಸುವಂಥ ಒಂದು ವ್ಯವಸ್ಥೆ ಬ್ಯಾಂಕ್ ಇದೆ, ಅದು ಸಹಕಾರ ಬ್ಯಾಂಕ್. ಇದು ನಾವು ಮೆಚ್ಚಬೇಕು. ನಾವು ಸಾಲ ಕೊಡೋದಿದ್ದೀರ ನಿಮ್ಮಂಥವ್ರಿಗೆ ಸಾಲ ಕೊಡ್ತೇವೆ, 100ಕ್ಕೆ 100ರಷ್ಟು ಸಾಲ ಕಟ್ಟುವವರಿಗೆ ಕೊಡ್ತೇವೆ, ಕೇಳದೆ ಬಂದು ದುಡ್ಡು ಕಟ್ಟುವವರಿಗೆ ಕೊಡ್ತೇವೆ. ಇದು ದೇಶದ ಅಭಿವೃದ್ಧಿಯಲ್ಲಿ ಸಹಕಾರಿ ಕ್ಷೇತ್ರ ಮಾಡುವಂಥ ಒಂದು ದೊಡ್ಡ ಕೆಲಸ. ಇಷ್ಟು ದೊಡ್ಡ ವ್ಯವಸ್ಥೆಯಲ್ಲಿ ಸ್ವಲ್ಪ ಹೆಚ್ಚು ಕಮ್ಮಿ ಆಗಿರ್ಬೋದು, ಇಲ್ಲ ಅಂತ ಹೇಳೋದಿಲ್ಲ. ಮಾಜಿ ಸಚಿವ ವಿನಯ್ ಕುಮಾರ್ ಸುರ್ಕೆ ಮಾತನಾಡಿ, ಎಲ್ಲ ವರ್ಗದ ಜನರಿಗೂ ಎಟಕುವ ಮಾದರಿಯ ಸೇವೆ ನೀಡುವ ಮೂಲಕ ಎಸ್ಎಸ್ಸಿಡಿಸಿಸಿ ಬ್ಯಾಂಕ್ ಗ್ರಾಮೀಣ ಜನರ ಪಾಲಿನ ರಕ್ಷಣಾ ಕವಚವಾಗಿದೆ ಎಂದು ಹೇಳಿದ್ದಾರೆ. ಜಿಲ್ಲೆಯ ಪರಿಸರದಲ್ಲೇ ಪ್ರಾರಂಭ ಆಗಿರುವಂಥದ್ದು. ಆದರೆ ಇವತ್ತು ರಾಷ್ಟ್ರೀಕೃತ ಬ್ಯಾಂಕ್ಗಳು ಜನರಿಗೆ ಎಟಕುವಂಥ ದೃಷ್ಟಿಯಲ್ಲಿ ಸ್ವಲ್ಪ ಮಟ್ಟಿಗೆ ಕಾನೂನಾತ್ಮಕವಾಗಿರುವಂಥ ಸಮಯದಲ್ಲಿ ಜನರಿಗೆ ಅನುಕೂಲ ಆಗುವಂಥ ರೀತಿಯಲ್ಲಿ, ಗ್ರಾಹಕರಿಗೆ ಅನುಕೂಲ ಆಗುವಂಥ ರೀತಿಯಲ್ಲಿ ಇವತ್ತು ಡಿಸಿಸಿ ಬ್ಯಾಂಕಿನ ವ್ಯವಸ್ಥೆಯನ್ನು ಜನರಿಗೆ ಮುಟ್ಟಿಸುವಂಥ ಕೆಲಸ ಕಾರ್ಯವನ್ನು ಇವತ್ತು ರಾಜೇಂದ್ರ ಕುಮಾರ್ ಅವರು ಕೈಗೂಡಿಸಿಕೊಟ್ಟಿದ್ದಾರೆ ಅಂತ ಹೇಳಿ ತಪ್ಪಾಗಲಿಕ್ಕಿಲ್ಲ. ಜನಸಾಮಾನ್ಯರಿಗೆ, ರೈತರಿಗೆ, ಕಾರ್ಮಿಕ ವರ್ಗದವರಿಗೆ ಇವತ್ತು ಡಿಸಿಸಿ ಬ್ಯಾಂಕ್ ಹತ್ತಿರ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ನಮ್ಮ ಅವಿಭಾಜ್ಯ ಜಿಲ್ಲೆಯಲ್ಲಿ ಡಿಸಿಸಿ ಬ್ಯಾಂಕ್ ಇವತ್ತು ಹತ್ತಿರ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಈ ಸಂದರ್ಭದಲ್ಲಿ 5 ನವೋದಯ ಸ್ವಸಹಾಯ ಗುಂಪುಗಳನ್ನು ಉದ್ಘಾಟಿಸಲಾಯಿತು. 6 ಮಂದಿಗೆ ಚೈತನ್ಯ ವಿಮಾ ಚೆಕ್ ವಿತರಿಸಲಾಯಿತು. ಕಾಪು ಬಿಲ್ಲಪರ ಸಹಾಯಕ ಸಂಘದ ಅಧ್ಯಕ್ಷ ವಿಕ್ರಮ್ ಕಾಪು, ಶಾಖಾಧಿಕಾರಿ ಪ್ರಬೋಧ್ ಚಂದ್ರ ಸೇರಿದಂತೆ ನಿತ್ಯಾನಂದ ಶೇರಿಗರ್, ಬಾಲಕೃಷ್ಣ ಭಟ್, ಹರಿನಾಥ್, ಅನಿತಾ, ಧನಂಜಯ್, ದೇವರಾಜ್, ಭಾಸ್ಕರ್ ಕುಮಾರ್ ಇವರನ್ನ ಗೌರವಿಸಲಾಯಿತು. ಸಂತೋಷ್, ಸ್ಪಂದನ ನ್ಯೂಸ್, ಕಾಪು.